ಕೋಸ್ಟಲ್ವುಡ್ನ ಬಹುನಿರೀಕ್ಷಿತ ಸಿನಿಮಾ ರಾಪಟ ಸೆಪ್ಟೆಂಬರ್ 9 ಮತ್ತು 10ರಂದು ಯುಎಇಯಲ್ಲಿ ಪ್ರೀಮಿಯರ್ ಶೋ ನಡೆಯಲಿದೆ. ಬೊಳ್ಳಿ ಮೂವಿ ಸಾಕು ಅವಿಕಾ ಪ್ರೊಡಕ್ಷನ್ ನಿರ್ಮಾಣದ ತೆಲಿಕಿತ ಬುಳ್ಳಿ ಡಾ ದೇವದಾಸ್ ಕಾಪಿಕಾಡ್ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯವನ್ನ ಬರೆದು ಅರ್ಜುನ್ ಕಾಪಿಕಾಡ್ ನಿರ್ದೇಶನದ ಚೊಚ್ಚಲ ಸಿನಿಮಾ ರಾಪಟ. ಇದರ ಅಂಗವಾಗಿ ಟಿಕೆಟ್ ಬಿಡುಗಡೆ ಸಮಾರಂಭವು ಯುಎಇಯ ಮಾರ್ಕೊ ಪೋಲೋ ಹೋಟೆಲ್ನ ಸಭಾಂಗಣದಲ್ಲಿ ನಡೆಯಿತು. ನಟ ನಿರ್ದೇಶಕ ಅರ್ಜುನ್ ಕಾಪಿಕಾಡ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸಂದೀಪ್ ಶೆಟ್ಟಿ, ಸಿನಿಮಾಟೋಗ್ರಾಫರ್ ಸಚಿನ್ ಶೆಟ್ಟಿ, ನಿರ್ಮಾಪಕರಾದ ಶೈಲರಾಜ್ ಪೂಜಾರಿ, ಸ್ಯಾನ್ ಪೂಜಾರಿ, ಅಬುಧಾಬಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಸರೋತ್ತಮ ಶೆಟ್ಟಿ, ಹರೀಶ್ ಬಂಗೇರಾ, ಸತೀಶ್ ಪೂಜಾರಿ, ಹರೀಶ್ ಶೇರಿಗಾರ್ ಮತ್ತಿತರ ಗಣ್ಯರು ಸೇರಿ ಸಿನಿಮಾದ ಪೋಸ್ಟರ್ ಬಿಡುಗಡೆ ಮಾಡಿದ್ರು. ವಿಶ್ವನಾಥ್ ಶೆಟ್ಟಿ, ಜೋಸೆಫ್ ಮತಾಯಿಸ್, ಅಶ್ವಥ್ ಸ್ಯಾಮ್ವೆಲ್, ಡೋನಿ ಕೊರೆಯಾ, ಮನೋಹರ್ ಹೆಗ್ಡೆ, ಆತ್ಮಾನಂದ ರೈ, ಸುಧಾಕರ್ ಪೇಚಾವರ, ರವಿ ಕೋಟ್ಯಾನ್, ಸುವರ್ಣ, ಸತೀಶ್ ಪೂಜಾರಿ, ಜಯಶ್ರೀ ಶೆಟ್ಟಿ ಮತ್ತಿತರ ಗಣ್ಯ ಅತಿಥಿಗಳು ಸೇರಿ ಹಾಡಿನ ಸಿಡಿ ಬಿಡುಗಡೆ ಮಾಡಿದ್ರು. ನಂತರ ನೆರೆದ ಅಭಿಮಾನಿಗಳಿಗಾಗಿ ಚಿತ್ರದ 2 ಹಾಡು ಹಾಗೂ ಟ್ರೇಲರ್ ಅನ್ನ ಪ್ರದರ್ಶಿಸಲಾಯಿತು. ಸಂತೋಷ್ ಪೂಜಾರಿ, ಸಿಂಥಿಯಾ ಡಿಕುನ್ನಾ, ರಾಕೇಶ್ ಸುವರ್ಣ, ಮೋಹನ್ ಕುಮಾರ್, ಲತಾ ಹೆಗ್ಡೆ ಸೇರಿದಂತೆ ಇನ್ನಿತರ ಅತಿಥಿಗಳು ಚಿತ್ರದ ಟಿಕೆಟ್ ಅನ್ನ ಬಿಡುಗಡೆ ಮಾಡಿದ್ರು. ರಾಪಟ ಚಿತ್ರದಲ್ಲಿ ತುಳು ಚಿತ್ರರಂಗದ ದಿಗ್ಗಜರಾದ ದೇವದಾಸ್ ಕಾಪಿಕಾಡ್, ಅರವಿಂದ್ ಪೋಳಾರ್, ಭೋಜರಾಜ್ ವಾಮಂಚೂರು, ಸಾಯಿ ಕೃಷ್ಣ ಕುಡ್ಲಾ, ದೀಪಕ್ ರೈ ಪಾಣಾಚೆ, ರೂಪಶ್ರೀ ವರ್ಕಾಡಿ ಮೊದಲಾದವರು ನಟಿಸಿದ್ದು, ಅನೂಪ್ ಸಾಗರ್ ನಾಯಕ ನಟನಾಗಿ ಹಾಗೂ ನಿರೀಕ್ಷಾ ಶೆಟ್ಟಿ ನಾಯಕಿಯ ಪಾತ್ರದಲ್ಲಿದ್ದಾರೆ. ನಿರ್ಮಾಪಕರಾಗಿ ಸಂತೋಷ್ ಸುವರ್ಣ, ಸೂರ್ಯಕಾಂತ್ ಸುವರ್ಣ, ರಾಜನ್ ರಾಕೇಶ್ ಶೆಟ್ಟಿ, ಆಶಿಕಾ ಸುವರ್ಣ, ದೇವಿಕಾ ಆಚಾರ್ಯ, ಶೈಲರಾಜ್ ಪೂಜಾರಿ, ಅಭಿಶೆಟ್ಟಿ, ಮನೋಜ್ ಶೆಟ್ಟಿ, ಯಕ್ಷಿತ್ ಶೆಟ್ಟಿ, ಮಧುಕುಮಾರ್ ಕಾರ್ಯನಿರ್ವಹಿಸಿದ್ದಾರೆ. ಕಾರ್ಯಕ್ರಮವನ್ನು ರಾಜೇಶ್ ಕುತ್ತಾರ್ ನಿರೂಪಿಸಿದ್ರು. ಪ್ರಶಾಂತ್ ನಾಯರ್, ರಮೇಶ್ ಸುವರ್ಣ, ಜೇಶ್ ಬಾಯರ್, ವಿ4 ನ್ಯೂಸ್, ಯುಎಇ.